ಇಂದು ಎಲ್ಲೆಡೆ ಬಕ್ರೀದ್ ಹಬ್ಬದ ಹಿನ್ನೆಲೆ ಕಾರ್ಕಳದ ಕೆಲವು ಮಸೀದಿಗಳಲ್ಲಿ ಸರ್ಕಾರದ ಆದೇಶದಂತೆ ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡು ಬಕ್ರೀದ್ ಆಚರಣೆ ನಡೆಯಿತು. ಮುಸ್ಲಿಂ ಬಾಂಧವರು ದೂರದಿಂದಲೇ ಹಬ್ಬದ ಶುಭಾಶಯವನ್ನ ವಿನಿಮಯ ಮಾಡಿಕೊಂಡು ಸರಳವಾಗಿ ಹಬ್ಬವನ್ನ ಆಚರಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಸ್ಲಿಂ ಜಮಾತಿನ ಅಧ್ಯಕ್ಷರಾದ ಅಶ್ಫಾಕ್ ಅಹಮದ್ ಮಾಧ್ಯಮದ ಮೂಲಕ ಬಕ್ರೀದ್ ಹಬ್ಬದ ಶುಭಾಶಯವನ್ನ ಕೋರಿದ್ರು. ಈದ್ ಉಲ್ ಅಜಾದ ಈ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಸರ್ಕಾರದ ಆದೇಶ ಏನಿದೆ ಆ ಆದೇಶವನ್ನು ಪಾಲನೆ ಮಾಡುವುದರ ಮೂಲಕ ಸರಳ ರೀತಿಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಈದ್ ನಮಾಜನ್ನು ಆಚರಿಸ್ತಾ ಇದ್ದೇವೆ. ಅದು ಅಲ್ಲದೆ ವಿಶ್ವಾದ್ಯಂತ ಈ ಕೋವಿಡ್-19 ಕೊರೋನಾ ವೈರಸ್ನಲ್ಲಿ ಮಡಿದಂತಹ ನಮ್ಮ ಸಹೋದರ ಸಹೋದರಿಯರಿಗೂ ಕೂಡ ನಾವು ಇವತ್ತು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ ಕೂಡ. ಅದು ಅಲ್ಲದೆ ಇವತ್ತು ಈ ಕೋವಿಡ್-19ನಿಂದ ಯಾರು ಯಾರು ಕಷ್ಟಪಡ್ತಾ ಇದ್ದಾರೆ ಅವರಿಗಾಗಿಯೂ ಮತ್ತು ಈ ಕರೋನಾ ವೈರಸ್ ಶೀಘ್ರವಾಗಿ ನಮ್ಮ ಇಡೀ ವಿಶ್ವದಿಂದಲೇ ತೊಲಗಲಿ ಅಂತ ಹೇಳಿ ಆ ಪ್ರಾರ್ಥನೆ ಕೂಡ ನಾವು ಸರ್ವಶಕ್ತನಾದ ದೇವನಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದೇವೆ.